ಉತ್ತರಾಖಂಡ್ ಸರ್ಕಾರದ ವೈದ್ಯಕೀಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ, ಸಹಕಾರಿ, ಉನ್ನತ ಶಿಕ್ಷಣ, ಶಾಲಾ ಶಿಕ್ಷಣ ಮತ್ತು ಸಂಸ್ಕೃತ ಶಿಕ್ಷಣ ಸಚಿವರಾದ ಡಾ ಧನ್ ಸಿಂಗ್ ರಾವತ್ ಅವರು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗೆ ಭೇಟಿ ನೀಡಿದರು. ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಮಲ್ಲಿಗೆ ಹೂವಿನ ಹಾರ ಹಾಕುವ ಮೂಲಕ ಸಚಿವರನ್ನು ಸ್ವಾಗತಿಸಿದರು. ಸಚಿವರು ಸೊಸೈಟಿಯ ಸ್ಕೂಟರಿನ ಚಾರ್ಜಿಂಗ್ ಯೂನಿಟ್ ಅನ್ನು ವೀಕ್ಷಿಸಿ ವಿಶಾಲವಾದ ಜಾಗ, ಆಧುನಿಕ ತಂತ್ರಜ್ಞಾನ ಹೊಂದಿರುವ ಸೊಸೈಟಿಯನ್ನು ನೋಡಿ ಹರ್ಷವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಅವರು, ಉತ್ತರಾಖಂಡ್ ಸರ್ಕಾರ ಸಹಕಾರಿ ಮತ್ತು ಶಿಕ್ಷಣದ ಅಭಿವೃದ್ಧಿಯತ್ತ ಕೇಂದ್ರೀಕರಿಸಲಾಗುತ್ತಿದ್ದು 9 ಜನರ ತಂಡದೊಂದಿಗೆ ಶಿಕ್ಷಣ, ಆರೋಗ್ಯ ಮತ್ತು ಸಹಕಾರಿ ಕ್ಷೇತ್ರದ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಬಂದಿದ್ದು, ಸಂಸ್ಕೃತ ಹಾಗೂ ಸಹಕಾರಿ ಸಚಿವರಾಗಿರುವುದರಿಂದ ಬೇರೆ ಬೇರೆ ಕಡೆ ಭೇಟಿ ನೀಡುತ್ತಿದ್ದೇನೆ. ಹಾಗೆ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗೆ ಆಗಮಿಸಿದ್ದೇನೆ. ಸೊಸೈಟಿಯನ್ನು ನೋಡಿ ತುಂಬಾ ಆನಂದವಾಯಿತು. ಸೊಸೈಟಿಯ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಇಡೀ ತಂಡವನ್ನು ಕಟ್ಟಿಕೊಂಡು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಎಂದರು. मेन तो है संस्कृत विलेज आ रहे हैं। संस्कृत विलेज है, वहाँ जा रहे हैं मत्तूर में, शिमोगा। सोसाइटी, चूँकि मैं कोऑपरेटिव मिनिस्टर हूँ तो मैं जिस भी राज्य में जाता हूँ तो सोसाइटी में जरूर जाता हूँ। और हमारे जो चेयरमैन साहब ने अच्छा काम कर रहे हैं उनके मैं बधाई देने आता हूँ। हमारे जो रजिस्ट्रार हैं, डिप्टी रजिस्ट्रार हैं, हमारे डीआर हैं, ठीक है मैडम, वो भी अच्छा काम कर रहे हैं, हमारे डायरेक्टर लोग भी अच्छा काम कर रहे हैं। अब इस समय पूरे विश्व में कोऑपरेटिव ईयर मनाया जा रहा है, पूरे विश्व अंतर्राष्ट्रीय कोऑपरेटिव ईयर। तो इस समय कई प्रदेशों में अलग अलग कार्यक्रम हो रहे हैं, वृक्षारोपण कार्यक्रम हो रहे हैं, सफाई अभियान हो रहे हैं, कहीं रन फॉर यूनिटी का कार्यक्रम हो रहे हैं, कहीं टीबी के मरीजों को गोद देने का कार्यक्रम है। तो उसी संदर्भ में कोऑपरेटिव विभाग जो एक बहुत अच्छा काम कर रहे हैं। और हमारे जो गृह मंत्री हैं और देश के सहकारिता मंत्री अमित शाह जी, वो पहले हमारे कोऑपरेटिव मिनिस्टर हैं पूरे देश के। उन्होंने पूरे देश में अभी तक 40 बड़े निर्णय किए कोऑपरेटिव। तो हम लोग चाहते हैं कि हमारी पैक्स और उत्तराखंड के एक पैक्स जो है आपस में क्या करें, ये कोकोनट का काम वहाँ भी हो सकता है, वहाँ का जो हमारा मिलेट मिशन का काम है वो यहाँ भी हो सकता है। तो हम क्या कर रहे हैं कि कई स्टेटों के कोऑपरेटिव आपस में एक दूसरे को क्या करेंगे, कारोबार करेंगे, ये भी हम लोग कर रहे हैं। ಸಚಿವರಿಗೆ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ವತಿಯಿಂದ ಶಾಲು ಹೊದಿಸಿ ಫಲ, ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಬಳಿಕ ತಮ್ಮ ಸಂಸ್ಥೆಗೆ ಆಗಮಿಸಿದ ಸವಿನೆನಪಿಗಾಗಿ ಸಚಿವರಿಂದ ಹಸ್ತಾಕ್ಷರವನ್ನು ಪಡೆಯಲಾಯಿತು. ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಮಾತನಾಡಿ, ಪಡುಬಿದ್ರಿ ಸೊಸೈಟಿ ಬೆಳೆದು ಬಂದ ದಾರಿಯನ್ನು ನೋಡಿ ತುಂಬಾ ಸಂತೋಷಪಟ್ಟರು ಹಾಗೂ ಉತ್ತರಾಖಂಡ್ ಸರ್ಕಾರದೊಂದಿಗೆ ನಮ್ಮನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ತಮ್ಮ ಮಹದಾಸೆಯನ್ನು ತೋಡಿಕೊಂಡರು ಮತ್ತು ಪ್ರಶಂಸೆಯ ಮಾತುಗಳನ್ನಾಗಿ ಶುಭ ಹಾರೈಸಿದ್ರು ಎಂದರು. ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗೆ ಇವತ್ತು ಒಂದು ಸಂಭ್ರಮದ ದಿನ. ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡುಬಿದ್ರಿ ಸೊಸೈಟಿಗೆ ಇವತ್ತು ಉತ್ತರಾಖಂಡದ ಸಹಕಾರ ಮಂತ್ರಿಯವರಾದಂಥ ಡಾಕ್ಟರ್ ಧನ್ಪಾಲ್ ರಾವತ್ ಅವರು ಇವತ್ತು ಭೇಟಿ ನೀಡಿ ತಮ್ಮ ಸಂಸ್ಥೆಯ ಕಾರ್ಯವೈಖರಿಯನ್ನು ನೋಡಿ ಭಾಳ ಸಂತೋಷವನ್ನು ಪಟ್ಟಿದ್ದಾರೆ. ಮಾತ್ರವಲ್ಲದೆ ಕೃಷಿಕರಿಗೆ ನಾವು ನೀಡುವಂಥ ಪ್ರೋತ್ಸಾಹಧನ ಹಾಗೂ ರಸಗೊಬ್ಬರದ ಮೇಲೆ ನೀಡುವಂಥ 15% ರಿಯಾಯಿತಿ ದರದ ಬಗ್ಗೆ ಸಹ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲದೆ ನಮ್ಮ ಈ ಪಡುಬಿದ್ರಿ ಸಹಕಾರಿ ಸಂಸ್ಥೆ ಬೆಳೆದು ಬಂದ ದಾರಿಯನ್ನು ನೋಡುವಾಗ ಅವರು ತಮ್ಮ ಮಾತಿನಲ್ಲಿ ಒಂದು ಒಳ್ಳೆಯ ಮಾತನ್ನು ಸಹ ಹೇಳಿದ್ದಾರೆ. ಪಡುಬಿದ್ರಿ ಸಹಕಾರಿ ಸಂಸ್ಥೆ ಮತ್ತು ಅವರ ಉತ್ತರಾಖಂಡದ ಸಹಕಾರಿ ಸಂಸ್ಥೆಗಳಿಗೆ ಜಾಯಿಂಟ್ ಒಂದು ಕಾರ್ಯಕ್ರಮವನ್ನು ಸಹ
ನಾವು ಒಟ್ಟಿಗೆ ಮಾಡಬೇಕಂತ ಒಂದು ಯೋಜನೆ ಸಹ ಹಾಕಿಕೊಂಡಿದ್ದಾರೆ. ಭಾಳ ಸಂತೋಷವಾಯಿತು. ನಮ್ಮನ್ನು ಸಹ ಆ ಉತ್ತರಾಖಂಡಕ್ಕೆ ಆಹ್ವಾನ ಮಾಡಿ ನಾವು ಸಹ ಅಲ್ಲಿ ಹೋಗಿ ಜಾಯಿಂಟ್ ಆಗಿ ಕಾರ್ಯಕ್ರಮವನ್ನು ಮಾಡಬೇಕು. ಸಹಕಾರಿ ಸಂಸ್ಥೆ ಯಾವ ರೀತಿ ಬೆಳೆಯುವಂತೆ ಮಾಡಬೇಕಂತ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ಇಡೀ ದೇಶದಲ್ಲಿ ಸಹಕಾರಿ ಸಂಸ್ಥೆ ಒಂದು ಉತ್ತಮ ಸಂಸ್ಥೆಯಾಗಿ ಮೂಡಿಬರಲಿಕ್ಕೆ ನಾವೆಲ್ಲ ದುಡಿಬೇಕಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ನಾವು ನಮ್ಮ ಸಹಕಾರಿ ಸಂಸ್ಥೆ ಅಲ್ಲದೆ ಊರಿನ ಜನರೊಟ್ಟಿಗೆ ಅವರಿಗೆ ಸಹಾಯ ನೀಡುತ್ತಾ ಹಾಗೆ ಜನರಿಗೆ ಮಾಡಿದಂಥ ಸಹಕಾರವನ್ನು ಸಹ ಕೇಳುವಾಗ ಭಾಳ ಸಂತೋಷವನ್ನು ಪಟ್ಟಿದ್ದಾರೆ. ಈಗಾಗಲೇ ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾರ್ಚರನ್ನು ಸಹ ನೀಡಿದ್ದೇವೆ. ಹಾಗೆ ಪಬ್ಲಿಕ್ನವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ಈ ಪರಿಸರದಲ್ಲಿ ನಾವು 25% ಡಿವಿಡೆಂಟ್ ಕೊಡುವುದನ್ನು ಕೇಳಿ ನೀವು ಸಹ ಇಫ್ಕೋ ಕಂಪನಿಯ ನಂತರ ಈ ಸಹಕಾರಿ ಸಂಸ್ಥೆಯಲ್ಲಿ 25% ನೀಡುವಂಥ ಸಂಸ್ಥೆ ಅಂತ ಕೇಳಿ ಭಾಳ ಸಂತೋಷ ಆಯಿತಂತ ಆ ಮಾತನ್ನು ಸಹ ಹೇಳಿದ್ದಾರೆ. ಹಾಗೆ ನಿಮ್ಮ ಬೆಳವಣಿಗೆ ನೋಡುವಾಗ ನಮ್ಮ ರಾಜ್ಯದಲ್ಲಿ ಸಹ ಈ ಸಹಕಾರಿ ಸಂಸ್ಥೆಯನ್ನು ಹೀಗೆ ಬೆಳೆಸಬೇಕು ಎಂಬ ಒಂದು ಯೋಚನೆಯನ್ನು ಹಾಕಬೇಕು. ಹಾಗೂ ನಿಮ್ಮೊಟ್ಟಿಗೆ ನಾವು ಸಹ ಡಿಸ್ಕಸ್ ಮಾಡಿ ನಾವು ಸಹ ಕಾರ್ಯಕ್ರಮವನ್ನು ಮಾಡಿ ನಮ್ಮ ರಾಜ್ಯದಲ್ಲಿ ಸಹ ಸಹಕಾರಿ ಸಂಸ್ಥೆ ಈ ರೀತಿ ಬೆಳೆಯುವಂತೆ ನಾವು ಮಾಡಬೇಕಂತ ಹೇಳಿದ್ದಾರೆ. ಹಾಗೆ ನಮ್ಮನ್ನು ಅವರ ರಾಜ್ಯಕ್ಕೆ ಆಹ್ವಾನ ಸಹ ಮಾಡಿದ್ದಾರೆ. ನಾವು ಸಹ ಅಲ್ಲಿ ಹೋಗಿ ಈ ಸಹಕಾರಿ ಸಂಸ್ಥೆಯ ಬಗ್ಗೆ ಹಾಗೆ ನಮ್ಮ ಊರಿನಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಅಲ್ಲಿ ಸಹ ಸಹಕಾರಿಗಳೊಟ್ಟಿಗೆ ಮಾತುಕತೆಯನ್ನು ಸಹ ಮಾಡಲಿಕ್ಕೆ ನಮಗೆ ಆಹ್ವಾನವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳ ಪರವಾಗಿ ನಮ್ಮ ಮಂತ್ರಿಯವರಾದಂಥ ಧನ್ಪಾಲ್ ಸಿಂಗ್ ರಾವತ್ ಅವರಿಗೆ ಕೃತಜ್ಞತೆಯನ್ನು ಸಹ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿಕ್ಕೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ವಂದನೆಗಳು. ಈ ಸಂದರ್ಭದಲ್ಲಿ ಉತ್ತರಾಖಂಡ ಸರ್ಕಾರದ ಸಂಸ್ಕೃತ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ದೀಪಕ್ ಕುಮಾರ್, ಸಂಸ್ಕೃತ ಪೀಠದ ಕುಲಪತಿ ಪ್ರೊಫೆಸರ್ ಮಹೇಶ್ ಚಂದ್ರ ಶಾಸ್ತ್ರಿ, ಉಡುಪಿ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕಿ ಲಾವಣ್ಯ ಕೆಆರ್, ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕ ರಮೇಶ್, ಸಹಕಾರ ನಿಬಂಧಕ ಸುನಿಲ್ ಕುಮಾರ್, ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ನಿರ್ದೇಶಕರಾದ ಶಿವರಾಮ ಶೆಟ್ಟಿ, ಗಿರೀಶ್ ಪಲಿಮಾರು, ವಾಸುದೇವ, ಜಿತೇಂದ್ರ ಪುಟಾಡು, ಕೃಷ್ಣ ಬಂಗೇರ, ರಾಜಾರಾಮ್, ಮಾಧವ ಆಚಾರ್ಯ, ರೋಹಿಣಿ ಎ, ಸೊಸೈಟಿಯ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೋಭಾ ಎಚ್ ಪುತ್ರನ್, ಸಹಾಯಕ ಕಾರ್ಯನಿರ್ವಹಣಾ ಅಧಿಕಾರಿ ದೀಪಕ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.